ಪ್ರೊಡ್ಯೂಸ್ ಆಫ್ ಇಂಡಿಯಾ ಅಂತ ಬರ್ದಿದ್ದಾರೆ. ಇದರ ಪ್ರೈಸ್ ಬಂದ್ಬಿಟ್ಟು 200 ದಿರಂ ಅಂದ್ರೆ 4000. ಫಸ್ಟ್ ಟೈಮ್ ನನಗೆ ಕೂರಕ್ಕೆ ಆಗ್ತಾ ಇರಲಿಲ್ಲ. ಸ್ಟಾರ್ಟಿಂಗ್ 10-15 ಮಿನಿಟ್ಸ್ ಅಲ್ಲೇ ಎದ್ದೋಗ್ಬಿಡೋಣ ಅನ್ಸ್ತದೆ. ನಾನು ಫುಲ್ ತುಂಬಿಸ್ಕೊಂಡಿದ್ದಾರೆ. ನಾನು ತಿಂದು ಇಷ್ಟು ಖಾಲಿಯಾಗಿದೆ. ಹೆಲೋ ಹಾಯ್ ನಮಸ್ಕಾರ ಎಲ್ರಿಗೂ. ನಾನು ನಿಮ್ಮ ಪ್ರೀತಿಯ ವೀಕ್ಷಿತ ಆ್ಯಂಡ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಬಂದಿರುವಂಥ ನೆಕ್ಸ್ಟ್ ಡೇ. ವಾತಾವರಣ ಒಂಥರ ಬೇಜಾರು ವಾತಾವರಣ ಅಲ್ವಾ? ಬಿಕಾಸ್ ಮನೆಯೊಳಗಡೆ ಇವ್ರ ಮುಖ ನೋಡಬೇಕಿಲ್ಲ ಅಂದರೆ ಏನಾದರೂ ಐಟಮ್ಸ್ ಎಲ್ಲ ನೋಡಬೇಕು. ಹೊರಗಡೆ ಬಂದಿದ್ದೀವಿ ತರಕಾರಿ ಫ್ರೂಟ್ಸ್ ಎಲ್ಲ ತಗೋಬೇಕು ಅಂತ. ಬಟ್ ಹಾಗೆ ಇವತ್ತು ಏನು ವಿಡಿಯೋ ಅಂದರೆ, ನಾನು ಊರಿಗೆ ಹೋದಾಗ ಮನೆಯಲ್ಲಿ ಎಲ್ಲರೂ ಕೇಳ್ತಾಯಿದ್ರು ಅಲ್ಲಿ ರಾಗಿ ಹಿಟ್ಟು ಅಕ್ಕಿ ಹಿಟ್ಟು ಬೆಲೆ ಎಷ್ಟು ಅಂತ. ಅಕ್ಕಿ ಎಲ್ಲ ನನಗೆ ಅಷ್ಟೊಂದು ಐಡಿಯಾ ಇರಲಿಲ್ಲ, ಬಿಕಾಸ್ ನಾವು ಜಾಸ್ತಿ ತರಲ್ಲ ಅಲ್ಲ. ಸೊ ಐ ಥಾಟ್ ಯಾಕೆ ಇದ್ರ ಬಗ್ಗೆ ತಿಳಿಸ್ಬಾರ್ದು. ನನಗೆ ತಿಳಿಸೋದಕ್ಕೆ ಸ್ಟಾರ್ಟಿಂಗಲ್ಲಿ ಯೋಚನೆ ಮಾಡಿರಲಿಲ್ಲ, ಬಿಕಾಸ್ ಇಲ್ಲಿದ್ದ ಪ್ರೈಸ್ ಅಲ್ಲಿದ್ದ ಪ್ರೈಸಿಗೆ ಆಬ್ವಿಯಸ್ಲಿ ವ್ಯತ್ಯಾಸ ಇರುತ್ತೆ ಅಂತ. ಬಟ್ ಅವರ ಈ ಒಂದು ಕುತೂಹಲದ ಪ್ರಶ್ನೆಗೆ ಐ ಥಾಟ್ ಈ ವ್ಲಾಗಲ್ಲೇ ಶೇರ್ ಮಾಡ್ತೀನಿ. ಹೇಗಿದ್ರೂ ಹೋಗ್ತಾ ಇದ್ದೀವಿ, ಅಕ್ಕಿ ಬೆಲೆ ಎಷ್ಟು, ಯಾವ್ಯಾವ ವೆರೈಟೀಸ್ ಇದೆ, ಇಲ್ಲೂ ಕೂಡ ಸುಮಾರು ವೆರೈಟೀಸ್ ಸಿಗುತ್ತೆ. ನಾನು ಅವ್ರು ಹೇಳ್ತಾ ಇದ್ದೆ, ನೀವು ಬರ್ತೀರಾ ಅದೇ ಇಲ್ಲಿಗೆ ರಾಗಿ ಹಿಟ್ಟು ತಗೊಬನ್ನಿ ಆಯ್ತಾ ಅಂತ. ಸೊ ಅದಕ್ಕೆ ಅವರೆಲ್ಲ ವಿಚಾರಿಸ್ತಾ ಇದ್ರು. ಎನಿವೇಸ್ ನಾವು ಲೆಟ್ಸ್ ಗೋ. ಆ್ಯಂಡ್ ಯಾವುದೋ ಒಂದು ಮೂವಿ ನೋಡ್ಬೇಕಂತ ಪ್ಲ್ಯಾನ್ ಇದೆ. ಯಾವ ಮೂವಿ? ಥೋರ್. ಸೊ ಅದನ್ನು ನೋಡ್ತೀವಿ. ಲೆಟ್ಸ್ ಗೋ, ಬನ್ನಿ. ಹದಿನೈದು ದಿನಕ್ಕೊಂದ್ಸತಿ ಕೋವಿಡ್ ಟೆಸ್ಟ್ ಮಾಡಿಸ್ಲೇಬೇಕು. ರೂಲ್ಸ್ ಅಲ್ಲಿ ಇಂಡಿಯಾದಲ್ಲಿ ರೂಲ್ಸೇ ಇರಲಿಲ್ಲ, ನಮ್ಗೆ ಆರಾಮದಲ್ಲಿದ್ವಿ. ಇಲ್ಲಿ ಗ್ರೀನ್ ಇಲ್ಲ ಅಂದರೆ ಏನದು ಮಾಲ್ ಒಳಗಡೆ ಬಿಡಲ್ಲ. ಸೊ ನಮ್ಮ ಅಲ್ಲೋಸನ್ ಆ್ಯಪಲ್ಲಿ ಗ್ರೀನ್ ಇರಬೇಕು. ಲೆಟ್ಸ್ ಗೋ, ಸಿ ಯು ಲೇಟರ್. 25 ದಿರಂ ಇದು ನೀವು ಹೇಳ್ತಾ ಇದ್ರಲ್ಲ, ಇಟ್ ಆಕ್ಚುಲಿ ಇಸ್ ದೇರ್. ಕ್ಯಾನ್ ಐ ಟೇಕ್ ದಿಸ್ ವಿಡಿಯೋ? ದಿಸ್ ಇಸ್ ಫಾರ್ 25 ದಿರಂ. ಓ ವಾವ್, ಸೋ ಕೂಲ್. ಸೊ ಇಟ್ ಆಕ್ಚುಲಿ ವರ್ಕ್ಸ್ ಗೈಸ್, ಇಟ್ಸ್ ದೇರ್. ಅದು ಹೇಗಪ್ಪ ಇಷ್ಟೊಂದು ಪಾಪ್ಕಾರ್ನ್ ಸಿಗ್ತಾ ಇದೆ, ಏನು ಸಮಾಚಾರ, ಏನು ಆಫರ್ ನಡೀತಾ ಇದೆ, ಬನ್ನಿ ತಿಳಿಸ್ತೀನಿ. ನಿಮ್ಮಲ್ಲಿ ನನಗೆ ಕೆಲವರು ಕಳಿಸಿದ್ರಿ ಪಾಪ್ಕಾರ್ನ್ ಸಿಗ್ತಾ ಇದೆ ಇಲ್ಲಿ. ಇನ್ಸ್ಟಾಗ್ರಾಮ್ನಲ್ಲಿ ಅದು ವೈರಲ್ ಆಗಿತ್ತು ಆ ವಿಡಿಯೋ. ಅಂದರೆ ಎಷ್ಟೇ ದೊಡ್ಡ ಟಬ್ ಇರಲಿ ಅವರು ತುಂಬಿಸ್ಕೊಡ್ತಾರೆ ಅದನ್ನು. ಬಟ್ ಓನ್ಲಿ ಫಾರ್ 25 ದಿರಮ್ಸ್ ಆಯಿತಾ. ಇಲ್ಲಿ ಪಾಪ್ಕಾರ್ನ್ ಆ್ಯಕ್ಚುಲಿ ಇಂಡಿಯಾಗಿಂತ ಪ್ರೈಸ್ ಕಂಪೇರ್ ಮಾಡಿದ್ರೆ ಇಟ್ಸ್ ಆ್ಯಕ್ಚುಲಿ ಅಫೋರ್ಡೆಬಲ್, ಅಂದರೆ ರೀಸನೇಬಲ್ ಅಂತಲೇ ಹೇಳ್ಬೋದು. ಇನ್ನು ಕೆಳಗಡೆ ಅನಿಸುತ್ತೆ, ಹೋಗ್ತೀನಿ ನಾನು. ಸೊ ಕೆಲವ್ರ ಹತ್ರ ಇದೆ. ಅವ್ರಾಗೆ ನಾನು ಕೇಳಿದೆ ಎಲ್ಲಿನ ಸಿಕ್ತು ಡಬ್ಬ. ಅವರು ನಮ್ಮ ಮನೆಯಲ್ಲಿತ್ತು, ನಾನು ತೊಗೊಂಡು ಬಂದೆ. ಇಲ್ಲಾಂದರೆ ನಿಂಗೆ ಇಲ್ಲೇ ಸಿಗುತ್ತೆ, ಹೋಗಿ ತಗೋಬಾ ಅಂತ ಹೇಳಿದ್ರು. ಸೊ ನಾನು ಹೋಗ್ತಾ ಇದ್ದೀವಿ ಟು ಗೆಟ್ ದ ಡಬ್ಬ. ಇಬ್ಬರಿಗೆ ನನಗೆ ಬೇಕಾ ಇಷ್ಟು ಪಾಪ್ಕಾರ್ನ್? ಆವಾಗ ಉಣಿಸಿ ಎಷ್ಟು ಕ್ವಾಂಟಿಟಿ ಕೊಡ್ತಾರೆ. ಸೊ ಕೊಟ್ಟಮೇಲೆ ಅಷ್ಟೇ ಕೊಡ್ತಾರೆ. ಎಲ್ಲರ ಹತ್ರನೂ ಇದೆ ಅಲ್ಲಿ ಇವಾಗ. ಓ ಮೈ ಗಾಡ್, ಅಲ್ಲಿ ತೊಗೊಂಡು ಹೋಗ್ತಾ ಇದ್ದಾರೆ ಒಬ್ಬರು. ಅಷ್ಟು ಕ್ವಾಂಟಿಟಿ ಇದ್ದರೆ ಇಟ್ಸ್ ಓಕೆ. ನಾನು ಅಂದ್ಕೊಂಡಿದ್ದೀನಿ ನಾನು ದೀಪು ತಿನ್ನೋಕ್ಕಾಗಲ್ಲ, ಬಿಕಾಸ್ ಪಾಪ್ಕಾರ್ನ್ ಇಸ್ ನಾಟ್ ಗುಡ್. ತುಂಬ ಹೈ ಕ್ಯಾಲರಿ ಇರುತ್ತೆ ಆ್ಯಂಡ್ ಇಟ್ಸ್ ಡೆಫಿನೆಟ್ಲಿ ನಾಟ್ ಗುಡ್ ಅಂತ. ಸೊ ಸ್ವಲ್ಪ ತಿಂತೀನಿ. ಇನ್ನು ಉಳಿದಿರೋದು ನಾನು ಏನು ಮಾಡ್ತೀನಿ ಅಂದರೆ, ನಮ್ಮ ಸೆಕ್ಯೂರಿಟಿ ಎಲ್ಲ ಇದ್ದಾರಲ್ಲ ಪಾಪ, ಅವ್ರಿಗೂ ಇಂಥ ಪಾಪ್ಕಾರ್ನ್ ತಿನ್ನುವಂಥ ಚಾನ್ಸ್ ಸಿಕ್ಕಿದೆ ಅನ್ಸುತ್ತೆ. ಸೊ ಅವ್ರಿಗೂ ಕೊಡ್ತೀನಿ ಅಲ್ವಾ. ಹಾಯ್, ನಾನು ಡಬ್ಬ ತೊಗೊಂಡಾಯ್ತು. ಇಲ್ಲಿ ನೋಡಿ, ದೊಡ್ಡ ಡಬ್ಬ ನಂದು. ಡಬ್ಬಕ್ಕೆ 28 ದಿರಮ್ ಅಂತೆ, ವಿಚ್ ಇಸ್ ಫೈನ್. ಕತ್ಲೆ ಇರ್ಬೋದು, ಸೊ ಸಾರಿ. ವಿಚ್ ಇಸ್ ಫೈನ್ ಅನ್ಸುತ್ತೆ. ಡಬ್ಬಕ್ಕೆ 28 ದಿರಮ್. ಬಿಕಾಸ್ ಈ ಡಬ್ಬ ನನ್ನ ಹತ್ರನೇ ಇರುತ್ತಲ್ಲ, ಆ್ಯಂಡ್ ಒಳ್ಳೆ ಕ್ವಾಲಿಟಿ ಡಬ್ಬ ಇದು. ತುಂಬ ದಪ್ಪ ಇದೆ, ತಿಕ್ಕಾಗಿದೆ. ಇವಾಗ ಪಾಪ್ಕಾರ್ನ್ ಹತ್ರ ಹೋಗ್ಬೇಕು, ಫುಲ್ ಕ್ಯೂ ಇದೆ. ದೀಪು ಅಂದ್ರೆ ನೀನು ಏನಾದರೂ ಮಾಡ್ಕೊ, ನಾನಂತೂ ಬರಲ್ಲ ಅಂತ. ಬಿಕಾಸ್ ಮೂವಿ ನೋಡೋದಕ್ಕೆ ಬಂದಿದ್ದೀವಿ, ಪಾಪ್ಕಾರ್ನ್ ತಿನ್ನೋದಕ್ಕಂತ. ಸೊ ಅವ್ರು ಮೂವಿ ನೋಡೋದಕ್ಕೆ ಅಲ್ಲಿ ಕೂತಿದ್ದಾರೆ. ಐ ಸರ್ ವೆಲ್ಕಮ್ ಅಂತ. ಈ ಡಬ್ಬಕ್ಕೆಲ್ಲ ತುಂಬಿಸ್ಕೊಂಡು ನಾನಿವಾಗ ಹೋಗ್ತೀನಿ. ಹಾಗೆ ಡೈರೆಕ್ಟಾಗಿ ಥಿಯೇಟರ್ ಒಳಗಡೆ ಬಂದುಬಿಟ್ಟೆ. ಬಿಕಾಸ್ ಸ್ಟಾರ್ಟಿಂಗ್ ಸೀನ್ ಮಿಸ್ ಮಾಡಬಾರ್ದಲ್ವಾ. ಇಲ್ಲಿ ನೋಡಿ ಎಷ್ಟು ಜನರತ್ತ ದೊಡ್ಡ ದೊಡ್ಡ ಬಾಕ್ಸ್ ಇದೆಯಂತ. ವಾಟ್ ಅ ವಂಡರ್ಫುಲ್ ಆಫರ್ ಅಲ್ಲ. ಕೆಲವರು ಒಂದು ಫ್ಯಾಮಿಲಿಗೆ 2-3 ಬಾಕ್ಸ್ನೇ ತೊಗೊಂಡು ಬಂದಿದ್ದಾರೆ. ಅದಾದಮೇಲೆ ಮಧ್ಯದಲ್ಲಿ ಎದ್ಬಿಟ್ಟು ನಾನು ಹೋದೆ. 1.5 hours ಆದಮೇಲೆ ನೋಡೋಣ ಇವಾಗಾದರೂ ಕ್ಯೂ ಕಮ್ಮಿ ಇರುತ್ತಂತ. ಬಟ್ ಕ್ಯೂ ಕಮ್ಮಿನೇ ಇರಲಿಲ್ಲ, ಎಷ್ಟು ಜನ ಇದ್ದರು. 15 minutes ವೇಟಿಂಗ್ ಆದಮೇಲೆ ನನ್ನ ಟರ್ನ್ ಬಂತು. ಎಲ್ಲ ಫ್ಲೇವರ್ಸ್ನ ಮಿಕ್ಸ್ ಮಾಡಿಬಿಟ್ಟು ಕೊಡ್ತಾರೆ. ಫೈನಲಿ ಹಿಯರ್ಸ್ ಮೈ ಬಾಕ್ಸ್. ಲೈಫಲ್ಲಿ ಇಷ್ಟು ಪಾಪ್ಕಾರ್ನ್ನ ನಾನು ಫಸ್ಟ್ ಟೈಮ್ ನೋಡ್ತಾ ಇರೋದು, ವಿಚ್ ಇಸ್ ಆಲ್ ಮೈನ್. ಸೋ ಬ್ಯೂಟಿಫುಲ್ ಅಲ್ವಾ? 3 different colors. A cool catchphrase like "Eat this hammer," or like "Check out my hammer," like tada. ನಾನು ಮೂವಿ ಇಂಟರ್ವಲ್ ಇರಲಿಲ್ಲ, ಬಿಕಾಸ್ 2 hour ಮೂವಿ ಅಲ್ಲ. ನಾನು 7:15 ಹತ್ತತ್ರ ಹೋದೆ. ಆಮೇಲೆ 7:30 ಸಿಕ್ತು. ವೇಟಿಂಗ್ ಇತ್ತು 15 ನಿಮಿಷ. ಸೊ ನೀವು ಮೂವಿ ನೋಡಕ್ ಬರ್ತೀರಾ ಅಂದರೆ ಬೇಗನೆ ಬನ್ನಿ, ಸ್ವಲ್ಪ ಇದನ್ನ ಕಲೆಕ್ಟ್ ಮಾಡೋದಕ್ಕೆ ಕ್ಯೂ ಜಾಸ್ತಿ ಇರುತ್ತೆ. ಈ ಡಬ್ಬ ನಾನು ಕೆಳಗಡೆ ಡೈಸೋ ಅಂತ ಇರುತ್ತೆ, ಅಲ್ಲಿ ಹೋಗಿ ತಂದೆ ಆಯ್ತಾ. 28 ದಿರಮ್ಸ್ ಡಬ್ಬಕ್ಕೆ. ತುಂಬ ಚೆನ್ನಾಗಿರೋಂಥ ಕ್ವಾಲಿಟಿ. ಇದು ಮುಂದಕ್ಕೂ ಯೂಸ್ ಆಗ್ಬೋದು. 3 ಫ್ಲೇವರ್ಸ್ ಕೊಟ್ಟಿದ್ದಾರೆ ಇಲ್ಲಿ.
ಸಾಲ್ಟೆಡ್ ಚೀಸ್ ಅಂಡ್ ಕ್ಯಾರಮಲ್. ಇದಿಷ್ಟು ಪಾಪ್ಕಾರ್ನ್ಗೆ ಎಷ್ಟು ಗೊತ್ತಾ? 25 ದಿರಮ್, ಅಂದ್ರೆ 500 ರೂಪಾಯಿ ಅಲ್ಲ ದೀಪು? ಇದಿಷ್ಟೇ ಇಂಡಿಯಾದಲ್ಲಿ ತಗೊಂಡ್ರೆ ಎಷ್ಟಾಗುತ್ತೆ ದೀಪು? 5,000 ಆಗ್ಬೋದು. ಬಿಕಾಸ್ ನಾವು ಇತ್ತೀಚೆಗೆ ಚಾರ್ಲಿ ಮೂವಿ ನೋಡಕ್ ಹೋಗಿದೀವಲ್ಲ, ಫ್ಯಾಮಿಲಿ ಅವ್ರಿಗೆಲ್ಲ ಪಾಪ್ಕಾರ್ನ್ ತಗೋಬೇಕಾದ್ರೆ ನಾನು ಶಾಕ್, ಎಷ್ಟು ರೇಟ್ ಜಾಸ್ತಿ ಇದೆ, UN ಅಲ್ಲೇ ಕಮ್ಮಿ ಇದೆ ಅಂತ. ಅಂಡ್ ಇಷ್ಟು ಬರೀ 500 ರೂಪಾಯಿಗೆ, ಇಂಡಿಯಾದಲ್ಲಿ 500 ರೂಪಾಯಿಗೆ ಇಷ್ಟೇ ಸಿಗುತ್ತೆ. ಐ ಆಮ್ ಸೋ ಹ್ಯಾಪಿ. ಪಾಪ್ಕಾರ್ನ್ ಅಲ್ಲಿ ನಂಗೆ ಇಷ್ಟ ಆಗೋದು ಕ್ಯಾರಮಲ್. ನಿಮ್ಮ ಫೇವ್ರೆಟ್ ಫ್ಲೇವರ್ ಯಾವುದು ಅಂತ ತಿಳಿಸಿ. ಆಕ್ಚುಲಿ ನಾನು ಇವಾಗ ಮಧ್ಯ ಇಂಟರ್ವಲ್ ಟೈಮ್, ಬ್ರೇಕ್ ಟೈಮ್ ಅಂತ ಹೋದ್ನಲ್ಲ, ಫುಲ್ ಹಾಕ್ಕೊಟ್ಟಿದ್ದಾರೆ. ಬೇರೆಯವ್ರಿಗೆಲ್ಲ ಇಷ್ಟ ಹಾಕ್ಕೊಟ್ಟಿದ್ದಾರೆ. ಬಿಕಾಸ್ ಜನ ಜಾಸ್ತಿ ಇದ್ದಾಗ ಜಾಸ್ತಿ ಕೆಲಸ ಮಾಡ್ಬೇಕಲ್ಲ, ತುಂಬಿಸೋದಕ್ಕೆ ಜಾಸ್ತಿ ಟೈಮ್ ತಗೊಳುತ್ತೆ. ನನಗೆ ಫುಲ್ ತುಂಬಿಸ್ಕೊಟ್ಟಿದ್ದಾರೆ. ನಾನು ತಿಂದು ಇಷ್ಟು ಖಾಲಿಯಾಗಿದೆ. ಲೆಟ್ಸ್ ಗೋ. UN ಅಲ್ಲಿ ಪಾಪ್ಕಾರ್ನ್ ಆಫರ್ಸ್ ಇರುವಂಥ ವಿಡಿಯೋ ನಿಮ್ಮಲ್ಲೇ ಕೆಲವೊಬ್ರು ನನಗೆ ಇನ್ಸ್ಟಾಗ್ರಾಮ್ನಲ್ಲಿ ಕಳಿಸಿದ್ರಿ. ಥ್ಯಾಂಕ್ ಯು ಸೋ ಮಚ್ ಈ ಥರದ ಇಂಟ್ರೆಸ್ಟಿಂಗ್ ವಿಡಿಯೋಸ್ನ ಕಳಿಸಿದ್ದಕ್ಕೆ. ಬಿಕಾಸ್ ನಿಮ್ಮಿಂದ ನಾನು ಎಕ್ಸ್ಪೆರಿಮೆಂಟ್ ಮಾಡ್ತಾ ಇದ್ದೀನಿ. ಎನಿವೇಸ್, ಇವಾಗ ಮನೆಗೆ ಬೇಕಾಗಿರುವಂಥ ಐಟಮ್ಸ್ ಎಲ್ಲ ತಗೋಬೇಕಲ್ವಾ? ಸ್ವಲ್ಪ ಎಗ್, ಚಿಕನ್, ಫ್ರೂಟ್ಸ್, ವೆಜಿಟೇಬಲ್ಸ್ ಎಲ್ಲ. ಇಲ್ಲಿ ಬಂದ್ವಿ, ರಾಯಲ್ ಗಾಲಾ ಆಪಲ್ ಅಂತೂ ಸೂಪರ್ಬ್ ಆಗಿರುವಂಥ ಕ್ವಾಲಿಟಿ ಸಿಗುತ್ತೆ. ಬಟ್ ಲೆಟ್ಸ್ ಚೆಕ್ ಔಟ್ ದ ಪ್ರೈಸ್ ಆಫ್ ರೈಸ್, ವೀಟ್ ಕಮ್. ಇಂಡಿಯನ್ಸ್ ಅಂದಮೇಲೆ ಏನು ತಿಂತೀವಿ ನಾವು? ರೈಸ್, ರಾಗಿ, ಗೋಧಿ. ಜಾಸ್ತಿ ಇದನ್ನೇ ತಾನೇ ಕನ್ಸ್ಯೂಮ್ ಮಾಡೋದು. ಪ್ರತಿದಿನ ಬೇಕಾಗುವಂಥ ಆಹಾರ ದುಬಾರಿ ಇದ್ರೆ ಕಷ್ಟ ಆಗುತ್ತೆ. ಹಾಗಾದ್ರೆ UN ಅಲ್ಲಿ ಎಷ್ಟು ಪ್ರೈಸ್ ಇರ್ಬೋದು? ಹಲವಾರು ಬ್ರ್ಯಾಂಡ್ಸ್ ಈ ತರ ನೋಡ್ತಾ ಇದ್ದೀರಾ. ಲೆಟ್ಸ್ ಚೆಕ್ ಔಟ್. 5 kgs 63 dirham 1250. 6 kg 72 dirhams 1500. ಸೋನಾ ಮಸೂರಿ 5 kg 17.5 ಅಂದ್ರೆ 350. 5 kg. ಬಾಸ್ಮತಿ 5 kg 48 dirhams. ಅಂದ್ರೆ 1,000 ರೂಪಾಯಿ 5 kg. 200 ರೂಪಾಯಿ 1 kg. 200 ರೂಪಾಯಿ 1 kg ಬಾಸ್ಮತಿ ರೈಸ್. ಇರೋದ್ರಲ್ಲಿ ಕಮ್ಮಿ ರೇಟ್ ಅಂದ್ರೆ ನಮ್ಮ ಇಂಡಿಯಾ ಗೇಟ್ದು 5 kgಗೆ 17.5 350 ಅಂದ್ರೆ 70 ರೂಪಾಯಿ 1 kg. ಈ ಸೆಕ್ಷನ್ ಅಲ್ಲಿ ರೈಸ್ ಇದೆ, ಹಲವಾರು ವೆರೈಟೀಸ್ ಇದೆ. ಇಂಡಿಯಾ ಗೇಟ್, ಬಾಸ್ಮತಿ ರೈಸ್, ಬ್ರೌನ್ ರೈಸ್, ಎಲ್ಲ ರೈಸ್ ಇದೆ. ಸೊ ಮಾಮಿ, ನೀವೆಲ್ಲ ಕೇಳ್ತಾ ಇದ್ರಲ್ಲ ಎಷ್ಟು ಪ್ರೈಸ್ ಅಂತ ಹೇಳ್ತೀನಿ. ಇದು 2 kg ರೈಸ್ಗೆ 18 ದಿರಮ್, ಅಂದ್ರೆ ಎಷ್ಟು ಅಂತ ಆನ್ ಸ್ಕ್ರೀನ್ ಬರುತ್ತೆ ನೋಡಿ. ಇದನ್ನು ಬಾಸ್ಮತಿ ರೈಸ್ 3 kgಗೆ 12 ದಿರಮ್, ಅಂದ್ರೆ ಬ್ರ್ಯಾಂಡ್ ಮೇಲೆ ಬರುತ್ತೆ. ಅತಿ ಜಾಸ್ತಿ ಅಂದ್ರೆ ದುಬೈ ರೈಸ್. ಇದು ಜಾಸ್ತಿ ರೇಟ್ 62 ದಿರಮ್, ಅಂದ್ರೆ ಎಷ್ಟಾಯ್ತು 5 kgಗೆ? 1250 5 kgಗೆ. ಇರೋದ್ರಲ್ಲಿ ಇದೇ ಜಾಸ್ತಿ ರೇಟ್. ಅದು ಇನ್ನೊಂದಿದೆ, ಇದು ನಮ್ಮ ಇಂಡಿಯಾ ಗೇಟ್ 5 kgಗೆ 70 ದಿರಮ್, ಅಂದ್ರೆ ಎಷ್ಟಾಯ್ತು ದೀಪು? 1500 ಅಂತಾನೆ ಇಟ್ಕೊಳ್ಳಿ. 1500 5 kgಗೆ. ಸೊ ಅಕ್ಕಿ ಬೆಲೆ ಈ ತರ ಇದೆ. ಇದೆಲ್ಲ ಬಾಸ್ಮತಿ ರೈಸ್ ಆದ್ರೆ ಮಾಮೂಲಿ ರೈಸ್ಗೆ ಎಷ್ಟಿರುತ್ತೆ ಅದಾನೆ ಜಾಸ್ತಿ ತಿನ್ನೋದು. ಅದನ್ನ ನೋಡ. ಇಲ್ಲಿ ರೈಸ್ ಒಂದ್ 2 ಸೆಕ್ಷನ್ ಇರುತ್ತೆ, ಅಂದ್ರೆ ಎಕ್ಸಾಕ್ಟ್ಲಿ 10 ಸೆಕ್ಷನ್ ಇದೆ. ಅಲ್ಲಿಂದ ಅಲ್ಲಿ ತನಕ ಫುಲ್ ರೈಸೇ ಇದೆ. ಅದ್ರಲ್ಲಿ ಜಾಸ್ತಿ ಬಾಸ್ಮತಿ ರೈಸ್ ಇದೆ. ಬಿಕಾಸ್ ಬಿರಿಯಾನಿ ಜಾಸ್ತಿ ಬಾಸ್ಮತಿ ರೈಸೇ ಹೋಗುತ್ತಲ್ವಾ. ಬಟ್ ಮಾಮೂಲಿ ರೈಸ್ ಹುಡುಕ್ತಾ ಇದ್ದೀನಿ, ಬನ್ನಿ ಹಾಗೆ. ಎಲ್ಲ ಬಾಸ್ಮತಿ ಅಲ್ಲಿಂದ ಇರ್ತಕ್ಕ. ಇದು ಯಾವ ರೈಸು? ಈಜಿಪ್ಷಿಯನ್ ರೈಸ್. ನಮ್ಮ ಇಂಡಿಯಾದ ರೈಸ್ ತರ ಈಜಿಪ್ಟ್ ಅವರ ರೈಸ್ ಇದು. ಇದಕ್ಕೆ 40 ದಿರಮ್ ಇದೆ. 40 ಅಂದ್ರೆ 800 ರೂಪಾಯಿ 5 kgಗೆ. ಹೋಟೆಲಲ್ಲೆಲ್ಲ ಹೋದಾಗ ಜಾಸ್ಮಿನ್ ರೈಸ್ ಅಂತ ಕೊಡ್ತಾರೆ. ತುಂಬಾ ಸ್ಮೆಲ್ ಚೆನ್ನಾಗಿರುತ್ತೆ ಆ ರೈಸ್ದು. ಸ್ಪೆಷಲಿ ಥಾಯ್ ಫುಡ್ ಜೊತೆಗೆ ತುಂಬ ಚೆನ್ನಾಗಿರುತ್ತೆ ಕಾಂಬಿನೇಷನ್. ಅದಕ್ಕೆ ಒಂದು 350 ರೂಪಾಯಿ, ಇಲ್ಲಿ 15 ದಿರಮ್. ಇದು ಜಾಸ್ಮಿನ್ ರೈಸ್. ಇದೆಲ್ಲ ಮಾಮೂಲಿ ಊಟ ಮಾಡ್ತೀವಲ್ಲ, ಬಾಯ್ಲ್ಡ್ ರೈಸ್, ಆ ಥರದ್ದು. ಪ್ರೈಸಸ್ ಬಂದ್ಬಿಟ್ಟು 22 ದಿರಮಿಂದ 40 ದಿರಮ್ ತನಕನೂ ಹೋಗುತ್ತೆ, 46 ದಿರಮ್ ತನಕನೂ ಹೋಗುತ್ತೆ ಒಂದು 5 kgಗೆ. ಈ ಥರ ರೈಸ್ ಬರುತ್ತೆ, ಪ್ರೀಮಿಯಂ ಕ್ವಾಲಿಟಿ ರೈಸ್ ಅಂತ. 40 ದಿರಮ್ ಅಂತ ಇದೆ, 1000 ಆಗುತ್ತೆ ಹತ್ತತ್ರ. ನಾನು ದೀಪು ಈ ರೈಸ್ನ ತಿಂತೀವಿ. ಇದು ಲಾಂಗ್ ಗ್ರೇನ್ ಬ್ರೌನ್ ರೈಸ್ ಅಂತ, ಬಾಸ್ಮತಿ ರೈಸ್ ತರ, ಬಟ್ ಬ್ರೌನ್ ರೈಸ್. ಹೆಲ್ತ್ಗೆ ತುಂಬಾನೇ ಒಳ್ಳೇದು. ಇದಕ್ಕೆ 17 ದಿರಮ್ ಇರುತ್ತೆ. ನಮ್ಮಿಬ್ರಿಗೆ ಇಷ್ಟು ರೈಸ್ ಒಂದು ಇಡೀ ತಿಂಗಳು ಬರುತ್ತೆ. ಇದು ನೋಡಿ, ದೋಸೆ ಇಡ್ಲಿ ಮಾಡ್ತೀವಲ್ಲ ಆ ರೈಸ್, ಇದು 27 ದಿರಮ್ ಅಂತ ಇದೆ. ಅಂದ್ರೆ 2 kgಗೆ ಇದು 600 ರೂಪಾಯಿ ಆಗುತ್ತೆ. ಇಂಡಿಯಾದಲ್ಲಿ ಸಿಗುತ್ತಲ್ಲ ಆ ಥರ ಜಾಸ್ತಿ ಅಂದರೆ ಇಲ್ಲಿ 20 kgದು ಗೋಣಿ ಚೀಲ ಇದೆ. ಇದು ನೋಡಿ, 20 kgದು ಪ್ರೊಡ್ಯೂಸ್ ಆಫ್ ಇಂಡಿಯಾ ಅಂತ ಬರ್ದಿದ್ದಾರೆ. ಇದರ ಪ್ರೈಸ್ ಬಂದ್ಬಿಟ್ಟು 200 ದಿರಮ್, ಅಂದರೆ 4000. ಇಲ್ಲಿ ದೋಸೆ ಇಡ್ಲಿ ಪೌಡರ್ ಹಾಗೇನೆ ಗೋಧಿ ಹಿಟ್ಟೆಲ್ಲ ಇದೆ. ಬಟ್ ನಾನು ಬಂದಿರೋದು ಕ್ಯಾರಿ ಹೋಗಲ್ಲ, ಜಾಸ್ತಿ ಇಲ್ಲೇ ಬರ್ತೀನಿ. ಇಲ್ಲಿ ರಾಗಿ ಹಿಟ್ಟು ಸಿಗಲ್ಲ.
ರಾಗಿ ಹಿಟ್ಟು ಏನೇ ಇದ್ರೂ ಲೂಲು ಮಾಲಲ್ಲೆಲ್ಲ ಸಿಗುತ್ತೆ ಸರ್. ಇವಾಗ ಬಾಂಬೆ ರವಾಗ ಎಷ್ಟು ಅಂದರೆ ಇದು 1 kg ಇದೆ, 1 kgಗೆ 200 ರೂಪಾಯಿ. ಹಾಗೆಯೇ ಇದು ದೋಸೆ ಹಿಟ್ಟು ನೀರಲ್ಲಿ ಮಿಕ್ಸ್ ಮಾಡಿ ದೋಸೆ ಮಾಡ್ಬೋದು ಡೈರೆಕ್ಟಾಗಿ. ಸೊ ಇದನ್ನು 1 kgಗೆ ಎಷ್ಟು ಗೊತ್ತಾ, 10 ಅಂದರೆ 200. ಗೋಧಿ ಹಿಟ್ಟಲ್ಲಿ ತುಂಬ ಬ್ರ್ಯಾಂಡ್ಸ್ ಇದೆ. ಇಲ್ಲಿ ನೋಡಿ, ಇದೊಂದು ಚಪಾತಿ ಬ್ರ್ಯಾಂಡ್ ಅಂತ ಇದೆ, ಕ್ಯಾರಿ ಫುಡ್. ಇದು ಇನ್ನೊಂದು ಬ್ರ್ಯಾಂಡು, ನಮ್ಮ ಆಶೀರ್ವಾದ ಕೂಡ ಇದೆ. ಸೊ ಇದರ ಪ್ರೈಸ್ ಬಂದ್ಬಿಟ್ಟು ಪುಟ್ಟ ಸೈಜ್ ಬೇಕು ಅಂದರೆ 1 kgದು 4 ಅಂದರೆ 80 ರೂಪೀಸ್ ಆಗುತ್ತೆ. ಬಟ್ ದೊಡ್ಡದು ಬೇಕು ಅಂದರೆ ಇದು 5 kg, 5 kgಗೆ 15. ಈ ಡಬ್ಬ ಫುಲ್ ಇತ್ತು, ಇವಾಗ ಇಲ್ಲಿ ತನಕ ಇದೆ. ನಾನು ತಿಂದಿಲ್ಲ. ಆನ್ ದ ವೇ ಬರ್ತಾ ಕ್ಯಾಬ್ ಡ್ರೈವರ್ ಕೊಟ್ಟೆ, ಅವ್ರು ಬೇಕು ಇಷ್ಟ ಅಂತ ಅಂದ್ರು. ಆಮೇಲೆ ಅಪಾರ್ಟ್ಮೆಂಟ್ಸ್ ಅಲ್ಲಿ ಇಂಡಿಯಾ ಮಕ್ಕಳೆಲ್ಲ ಹೋಗಿದ್ದಾರೆ. ನಾನು ಯಾಕೆ ಖಾಲಿ ಇದೆ ಮಕ್ಕಳಿಲ್ಲ ಅಂತ ಹೇಳಿದ್ರೆ ಎಲ್ಲರೂ ಗಾಂಗ್ ಹೋಗಿದ್ದಾರೆ ಅಂತ ಹೇಳಿದ್ರು ನಮ್ಮ ಸೆಕ್ಯೂರಿಟಿ. ಸೊ ಆಮೇಲೆ ಸೆಕ್ಯೂರಿಟಿ ಅವ್ರಿಗೆ ಇಷ್ಟು ಕೊಟ್ಟೆ, ನೇಬರ್ಸ್ ಇದ್ರು ಇಬ್ರು, ಅವ್ರಿಗೆ ಒಂದ್ ಸ್ವಲ್ಪ ಇಷ್ಟಿಷ್ಟು ಕೊಟ್ಟೆ. ಸೊ ಇಷ್ಟು ಉಳಿದಿದೆ. ದೀಪ್ ಅವ್ರಿಗೆ ನಾಳೆ ಹಾಸ್ಪಿಟಲ್ಗೆ ಹೋಗ್ತಾ ಇದ್ದಾರೆ, ಫಸ್ಟ್ ಡೇ ಅಲ್ವಾ. ಸೊ ಆಬ್ವಿಯಸ್ಲಿ ಅಲ್ಲಿ ಸ್ಟಾಫ್ ಎಲ್ಲ ಇರ್ತಾರೆ, ನಮ್ಮ ಇಂಡಿಯಾದವರು ಇರ್ತಾರೆ, ದೀಪ್ ಅವ್ರ ಬ್ರದರ್ ಎಲ್ಲ ಇದ್ದಾರೆ. ಸೊ ಅವ್ರಿಗೆಲ್ಲ ಕೊಟ್ಟು ಖಾಲಿ ಮಾಡ್ತೀವಿ. ನಾಟ್ ಬಿಕಾಸ್ ಖಾಲಿ ಮಾಡ್ಬೇಕು ಅಂತ, ಬಟ್ ಆಬ್ವಿಯಸ್ಲಿ ಇಷ್ಟೊಂದು ಕ್ವಾಂಟಿಟಿ ಇರೋದನ್ನ ಆಲ್ವೇಸ್ ನೈಸ್ ಟು ಶೇರ್. ನಿಮ್ಗೆ ಯಾವ್ದು ಜಾಸ್ತಿ ಇದೆ ಸುಮ್ಮನೆ ಇಟ್ಟು ತಿಂದು ಖಾಲಿ ಮಾಡೋದಕ್ಕಿಂತ ಐ ಥಿಂಕ್ ಫ್ರೆಶ್ ಇದ್ದಾಗಲೇ ಎಲ್ಲಾರ್ಗೂ ಕೊಟ್ಟಾಗ ಎವ್ರಿವನ್ಸ್ ಗೋನ್ ಬಿ ಹ್ಯಾಪಿ ಅಲ್ವಾ. ಪಾಪ್ಕಾರ್ನ್ ಅಂದ್ರೆ ಯಾರಿಗೆ ಇಷ್ಟ ಇಲ್ಲ ಹೇಳಿ. ಎನಿವೇಸ್, ಮೂವಿ ನೋಡಕ್ ಹೋಗಿದ್ವಲ್ಲ, ಮೂವಿ ರಿವ್ಯೂ ಬನ್ನಿ ಸಾಹೇಬ್ರೆ, ನೀವೇ ತಾನೇ ಸೆಲೆಕ್ಟ್ ಮಾಡಿದ್ದು ಹೇಳಿ. ನಮ್ಮ ಸಾಹೇಬ್ರು ಸೆಲೆಕ್ಟ್ ಮಾಡಿರುವಂತ ಮೂವಿ ಹೇಗಿತ್ತು? ಫಸ್ಟ್ ಟೈಮ್ ನನ್ಗೆ ಕೂರಕ್ಕೆ ಆಗ್ತಾ ಇರ್ಲಿಲ್ಲ. ಸ್ಟಾರ್ಟಿಂಗ್ 10-15 ಮಿನಿಟ್ಸ್ ಅಲ್ಲೇ ಎದ್ದೋಗ್ಬಿಡೋಣ ಅನ್ಸ್ತದೆ. ಅಷ್ಟು ಚೆನ್ನಾಗಿಲ್ಲ ಮೂವಿ, ನಾಟ್ ವರ್ತ್ ಅನ್ಸ್ತ ನಂಗೆ. ಯಾವ ಮೂವಿ? ಥೋರ್ ಲವ್ ಅಂಡ್ ಥಂಡರ್. ಇವ್ರು ಯಾವತ್ತಿದ್ರು ಈ ತರ ಫ್ಯಾಂಟಸಿ ಮೂವಿಗೆಲ್ಲ ಕರ್ಕೊಂಡು ಹೋಗ್ತಾರೆ. ನನ್ನ ನೆಕ್ಸ್ಟ್ ಟೈಮ್ ಯಾವ್ದಾದ್ರು ಮಾಮೂಲಿ ಮನುಷ್ಯರು ಮೂವಿ ಕರ್ಕೊಂಡು ಹೋಗಿ. ಒಂದ್ಸತಿ ಇವ್ರು ಮನುಷ್ಯರಾಗ್ತಾರೆ, ಒಂದ್ಸತಿ ಇವರು ಪವರ್ಫುಲ್ ಹೀರೋಸ್ ಆಗ್ತಾರೆ, ಒಂದ್ಸತಿ ದೇವ್ರಾಗ್ತಾರೆ. ಅಯ್ಯೋ ರಬ್ಬಿಶ್ ಅಂತ ಅನ್ನಿಸ್ತು ನನ್ಗಂತೂ. ಫುಲ್ ತುಂಬಾ ಬೇಜಾರಾಯ್ತು ಇವತ್ತು. ನೆಕ್ಸ್ಟ್ ಟೈಮ್ ಒಳ್ಳೇದು ಪ್ಲಾನ್ ಮಾಡಿ ಮಾಮೂಲಿ ಮನುಷ್ಯರಾಗಿ ಇರೋ ಮೂವಿನ ನೋಡೋಣ. ಯಾವತ್ತು ಬ್ಯಾಟ್ ಮ್ಯಾನ್, ಸೂಪರ್ ಮ್ಯಾನ್ ಈ ತರದೇ. ಇನ್ನ ಬೆಸ್ಟ್ ಸಜೆಷನ್ ಅಂದ್ರೆ ನಿನ್ನೆ ನಾವು ಜೈ ಭೀಮ್ ನೋಡಿದ್ವಿ. ಸೂಪರ್ ಆಗಿದೆ. ಎಲ್ಲಾ ಲ್ಯಾಂಗ್ವೇಜ್ ಅಲ್ಲೂ ಇದೆ ಅಮೆಜಾನ್ ಪ್ರೈಮ್ ಅಲ್ಲಿ. ಅಲ್ಲ, ಅಮೆಜಾನ್ ಪ್ರೈಮ್, ಹೌದು, ಅಮೆಜಾನ್ ಪ್ರೈಮ್ ಅಲ್ಲಿ IMDb ನಲ್ಲಿ 8.9 ರೇಟಿಂಗ್ಸ್ ಇದೆ. ದಟ್ ಇಸ್ ದ ಹೈಯೆಸ್ಟ್ ಎವರ್ ರೇಟೆಡ್ ಇಂಡಿಯನ್ ಮೂವಿ ಇಲ್ಲಿವರೆಗೆ. ಸಖತ್ತಾಗಿದೆ. ಅದು ರಿಯಲ್ ಸ್ಟೋರಿ ಬೇರೆ, ಸಖತ್ ಇನ್ಸ್ಪೈರಿಂಗ್. ಸೊ ಜೈ ಭೀಮ್ ನೋಡಿ, ಇದಕ್ಕಿಂತ ಅಮೆಜಾನ್ ಪ್ರೈಮ್ ಅಲ್ಲೇ ಇದೆ, ಫ್ರೀ ಆಗಿ ನೋಡ್ಬೋದು. ಸಖತ್ತಾಗಿದೆ. ಎಲ್ಲ ನನ್ನ ಬಟ್ಟೆ ಮೇಲೆ ಬೀಳ್ತಾ ಇದೆ ನೋಡಿ, ಬಟ್ಟೆ ಮೇಲೆ ಇದೆ. ಎನಿವೇಸ್, ಸೊ ಈ ಪಾಪ್ಕಾರ್ನ್ ಹಿಂಗೆ ಇದ್ರೆ ನಾನು ತಿಂತಾನೆ ಇರ್ತೀನಿ. ಮಜಾ ಇರುತ್ತೆ ತಿನ್ನೋದಕ್ಕೆ, ಯಾರಿಗೆ ಇಷ್ಟ ಇಲ್ಲ. ನಾಳೆ ಯಾರ್ಯಾರಿಗೆ ಕೊಡ್ತೀರಾ ಇದನ್ನ ಹಾಸ್ಪಿಟಲಲ್ಲಿ? ನಮ್ಮ ನರ್ಸ್ ಬ್ರದರ್ ಮತ್ತೆ ಅಲ್ಲಿ ರಿಸೆಪ್ಷನ್ ಅಲ್ಲಿ ಇರ್ತಾರೆ, ಅವ್ರಿಗೆಲ್ಲ ನೋಡೋಣ, ಕೊಡ್ತೀನಿ. ಅವ್ರಿಗೆ ಇಷ್ಟ ಇದ್ರೆ ತಿಂತಾರೆ. ಅನ್ಕೊಳ್ಳಿ, ಇಷ್ಟು ಕಮ್ಮಿ ಬೆಲೆಗೆ ಪಾಪ್ಕಾರ್ನ್ ಸಿಕ್ಕಿದೆ ಅಂದ್ರೆ ಎಷ್ಟು ಪ್ರಾಫಿಟ್ ಇರುತ್ತಲ್ಲ ಇದರಲ್ಲಿ. ತುಂಬಾ ಪ್ರಾಫಿಟ್, ಮಾರ್ಜಿನ್ ಜಾಸ್ತಿ ಇರುತ್ತೆ. ಓಕೆ, ಎನಿವೇಸ್, ಐ ಹೋಪ್ ನಿಮಗೆ ಒಂದು ಕ್ಯಾಶುವಲ್ ವಿಡಿಯೋ ಇಷ್ಟ ಆಗಿರುತ್ತೆ. ಅಂಡ್ ನಮ್ಮ ಮನೆಯವ್ರಿಗೆ ಅಕ್ಕಿ ಬೆಲೆ ಎಲ್ಲ ಎಷ್ಟು ಅಂತ ಗೊತ್ತಾಗಿರುತ್ತಾ. ಗೋಧಿ ಹಿಟ್ಟು, ರಾಗಿ ಹಿಟ್ಟಿರ್ಲಿಲ್ಲ. ನೆಕ್ಸ್ಟ್ ಟೈಮ್ ಓಕೆನಾ, ನೀವೇ ಗೆಸ್ ಮಾಡಿ. ಅಕ್ಕಿಗೆಲ್ಲ ಇಷ್ಟಿದ್ರೆ ರಾಗಿಗೆ ಎಷ್ಟಿರ್ಬೋದು ಅಂತ ಅಲ್ವಾ? ಅಕ್ಕಿಗೆ ಅದೇ ಬೇಸಿಕ್ 75 ರೂಪೀಸ್ ಇಂದ ನಾನು ನೋಡ್ದಂಗೆ 300 ರೂಪಾಯಿವರೆಗೂ ಇದೆ ರೇಂಜ್. 75 ರೂಪೀಸಾ ಪರ್ ಕೆಜಿ? ಪರ್ ಕೆಜಿ. ಅದೇ 1 kgಗೆ ಲೋಯೆಸ್ಟ್ ಅಂದ್ರೆ ಕ್ವಾಲಿಟಿ ಏನಿದೆ ಅದು, ಅಥವಾ 75 ರೂಪೀಸ್ ಇತ್ತು. ಮತ್ತೆ ಬಾಸ್ಮತಿ ರೈಸ್ ಅದೆಲ್ಲ 200-300 ರೇಂಜ್ ಅಲ್ಲಿ ಇದೆ. ಅರ್ಥ ಆಯ್ತಾ? ಸೊ ಐ ಹೋಪ್ ನಿಮ್ಗೆ ಒಂದು ವಿಡಿಯೋ ಇಷ್ಟವಾಗಿರುತ್ತೆ. ಇಷ್ಟವಾದಲ್ಲಿ ಮಿಸ್ ಮಾಡದೆ ಹಿಟ್ ಲೈಕ್, ಶೇರ್, ಸಬ್ಸ್ಕ್ರೈಬ್. ಪ್ರೀತಿ ಸದಾ ಹೀಗೆ ಇರಲಿ. ನಿಮ್ಮ ಕನೆಕ್ಟ್ ಸದಾ ಪ್ರೋತ್ಸಾಹಿಸಿ. ಲಾಟ್ಸ್ ಆಫ್ ಲವ್. ಬಾಯ್.